ಸಜಿಪಮುನ್ನೂರು ಗ್ರಾಮದ ಇಂದಿರಾನಗರ ಹಾಗೂ ಶಾರದಾನಗರದ 10 ಮಂದಿ ಮಹಿಳೆಯರು ಮಲ್ಲಿಗೆ ಕೃಷಿಯನ್ನು ಆರಂಭಿಸಿದ್ದು 2 ನಗರಗಳು ಕೆಲವೇ ದಿನಗಳಲ್ಲಿ ಮಲ್ಲಿಗೆ ನಗರಗಳಾಗುವ ಲಕ್ಷಣಗಳು ಗೋಚರಿಸುತ್ತವೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಸ್ವಸಹಾಯ ಗುಂಪು ಹಾಗೂ ಪ್ರಗತಿ ಬಂಧು ತಂಡಗಳ ಸದಸ್ಯರಿಗೆ ಸ್ವ ಉದ್ಯೋಗದ ಪ್ರೇರೇಪಣೆ ನೀಡಲಾಗುತ್ತಿದೆ. ಅದರಂತೆ ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮದಡಿಯಲ್ಲಿ ಸಜಿಪಮುನ್ನೂರು ಗ್ರಾಮದ 10 ಮಂದಿ ಸ್ವಸಹಾಯ ಗುಂಪಿನ ಸದಸ್ಯರಿಗೆ ತಲಾ 25 ಮಲ್ಲಿಗೆ ಗಿಡಗಳನ್ನು ಒದಗಿಸಲಾಗಿದ್ದು, ಮಲ್ಲಿಗೆ ಕೃಷಿಗೆ ಪೂರಕವಾದ ತರಬೇತಿಯನ್ನು ಕೂಡ ನೀಡಲಾಗಿದೆ. ಕಡಿಮೆ ಜಾಗದಲ್ಲಿಯೂ ಮಲ್ಲಿಗೆ ಕೃಷಿ ಮಾಡಬಹುದೆಂಬುದಕ್ಕೆ ಸಜಿಪಮುನ್ನೂರಿನ ಮಲ್ಲಿಗೆ ಮನೆಗಳೇ ಸಾಕ್ಷಿ. ಬಂಟ್ವಾಳದ 10 ಮನೆಗಳ ಪೈಕಿ 5 ಮನೆಗಳ ಮಹಿಳೆಯರು ತಾರಸಿಯಲ್ಲಿ ಮಲ್ಲಿಗೆ ಕೃಷಿ ಮಾಡುತ್ತಿದ್ದು, ಉಳಿದ 5 ಮನೆಯ ಅಂಗಳದಲ್ಲಿ ಮಲ್ಲಿಗೆ ಕೃಷಿ ಮಾಡುತ್ತಿದ್ದಾರೆ. ಸಜಿಪಮುನ್ನೂರು ಗ್ರಾಮದ ಸೌಮ್ಯ, ಅಶ್ಮಿತಾ, ಬೇಬಿ, ಭವಾನಿ, ಸರೋಜಿನಿ, ಭಾರತಿ, ಯಶೋಧ, ಹೇಮಲತಾ, ಪ್ರೇಮ ಹಾಗೂ ಕುಸುಮಾವತಿಯವರು ಮಲ್ಲಿಗೆ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದು ಹೊಸ ಕನಸುಗಳನ್ನು ಕಟ್ಟಿಕೊಂಡಿದ್ದಾರೆ. ತಮ್ಮ ಮಲ್ಲಿಗೆ ಕೃಷಿಯ ಕುರಿತಾಗಿ ಸದಸ್ಯರು ಸಂತಸವನ್ನು ಕೂಡ ಹಂಚಿಕೊಂಡಿದ್ದಾರೆ. ಎಂಕ್ಲು ಮಲ್ಲಿಕೇಶ್ವರಿ ಪಂಬಕ ಸಂಘದ ಎಂಕ್ಲು ಜ್ಞಾನ ವಿಕಾಸ ಐಟ್ ಜ್ಞಾನ ವಿಕಾಸ ಅಡಿ ಎಂಕ್ಲು ಮಾಹಿತಿ ತೊಂದು ಐಟ್ ಎಂಕ್ಲು ಪ್ರೇರೇಪಣೆ ಅದು ಇತ್ತ ದೈನರ್ಥ 25 ಮುಟ್ಟ ನರ್ಥ ಐಟ್ ಕೃಷಿ ಅಧಿಕಾರಿನಕ್ಕೆ ಬದುಕುರ ಮಸ್ತ್ ಎಂಕ್ಲೆಗ್ ಮಾಹಿತಿ ಕೊಡ್ತೇವೆ. ಐಟ್ ಅವರ ಇತ್ತ 25 ಎಡ್ಡೆಡಿ ಉಂಡು ಅಂಚ ನನ್ನ ತಿಕ್ಕಿಂದ ನನ್ನ ನಡ್ಪುನ ಅವಕಾಶ ದಿಕ್ಕಿಂದ ನನ್ನಲ್ಲಿ ನಡ್ಪ